ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ನಮ್ಮ ಇಷ್ಟು ಸಂಚಿಕೆಗಳ ಕಾಲ ಸಾಕಷ್ಟು ರೀತಿಯಾದಂತಹ ಒಂದು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸಾಕಷ್ಟು ರೋಗಗಳ ಕುರಿತು ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ಪಡ್ಕೋಬಹುದು, ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟಿಗಳಿದೆ, ಜೊತೆಗೆ ಯಾವ ರೋಗ ಬಂದರೆ ಯಾವ ರೋಗಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳು ಲಭ್ಯ ಇದೆ ಅನ್ನೋದನ್ನ ನಮ್ಮ ಇಷ್ಟು ಸಂಚಿಕೆಗಳ ಕಾಲ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಇವತ್ತಿನ ನಮ್ಮ ಈ ಒಂದು ಎಪಿಸೋಡ್ ಅಲ್ಲಿ ಸ್ಪೆಷಲ್ ಆಗಿ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ ಅಥವಾ ಒಂದು ಕ್ಯಾನ್ಸರ್ ಬಂದ್ರೆ ಏನ್ ಮಾಡಬೇಕು ಅನ್ನುವಂತಹ ಕುರಿತಾಗಿ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಒಂದು ಬಹುದೊಡ್ಡ ಕಾಯಿಲೆ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್. ಬಂದ್ರೆ ಸಾಕಷ್ಟು ಜನರಿಗೆ ಭಯ ಶುರು ಆಗುತ್ತೆ. ಕ್ಯಾನ್ಸರ್ ಬಂದ್ರೆ ಇನ್ನು ನಮ್ಮ ಜೀವನದಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮಾತುಗಳನ್ನ ಕೂಡ ಆಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಈ ಒಂದು ಕ್ಯಾನ್ಸರ್ನ ಕುರಿತಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕ್ಯಾನ್ಸರ್ ಸರ್ಜನ್ ಆಗಿರುವಂತಹ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನಲ್ಲಿ ಕ್ಯಾನ್ಸರ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸುವಂತಹ ಡಾಕ್ಟರ್ ಗೋಪಿನಾಥನ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಡಾಕ್ಟರ್. ಎಸ್, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅದರಲ್ಲೂ ಸಾಕಷ್ಟು ರೀತಿಯಾದಂತಹ ಕ್ಯಾನ್ಸರ್ಗಳು ಈ ಒಂದು ಸಂಶೋಧನೆಯಿಂದ ಕಂಡು ಬರ್ತಾನೆ ಇದೆ. ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಟೈಪ್ಸ್ ಅಲ್ಲಿ ಕ್ಯಾನ್ಸರ್ಸ್ಗಳು ಬರ್ತಾ ಇದೆ. ಒಂದು ಸ್ವಲ್ಪ ಆಹಾರದಲ್ಲೂ ಏರುಪೇರಾದರೂ ಕೂಡ ಈ ಒಂದು ಕ್ಯಾನ್ಸರ್ಸ್ಗಳು ಬರುವಂಥ ಚಾನ್ಸಸ್ಗಳು ಕೂಡ ಇದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮೊದಲನೇದಾಗಿ ಒಂದು ಕ್ಯಾನ್ಸರ್ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡಿ. First, cancer is a multifactorial disease. So like TB, diabetes, hypertension, multifactorial disease. Okay. But ಯಾಕೆ ಕ್ಯಾನ್ಸರ್ ಬಂದು ಹೇಳಕ್ಕಾಗಲ್ಲ. ಸೊ ಕೆಲವರಿಗೆ ಕ್ಯಾನ್ಸರ್ ಮಲ್ಟಿಫ್ಯಾಕ್ಟೋರಿಯಲ್ ಹೇಳಿಲ್ವಾ. ಸೊ ಕೆಲವ್ರಿಗೆ ಜೆನೆಟಿಕ್, ಬಿಕಾಸ್ ಆಫ್ ಜೆನೆಟಿಕ್ ಇರ್ಬೋದು. ಕೆಲವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ, ಫ್ಯಾಮಿಲಿಯಲ್ಲಿ ಇರ್ಬೋದು. ಕೆಲವರು ಬಿಕಾಸ್ ಆಫ್ ಹ್ಯಾಬಿಟ್ಸ್, ಸ್ಮೋಕಿಂಗ್, ಆಲ್ಕಹಾಲ್, ಅದರಲ್ಲಿ ಬರಬಹುದು. ಸೊ ಕ್ಯಾನ್ಸರ್ ಅಂದರೆ ಭಯಪಡಬೇಡ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದ್ರೆ ಕ್ಯೂರ್ ಮಾಡ್ಬೋದು. ಓಕೆ, ಅಂತ ಹೇಳಿದ್ರೆ ಕ್ಯಾನ್ಸರ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದರೆ ಕ್ಯೂರ್ ಮಾಡುವಂತಹ ಎಲ್ಲ ಒಂದು ಫೆಸಿಲಿಟಿಗಳಾಗಿರ್ಬೋದು, ಎಲ್ಲ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ಸ್ಗಳು ಇವಾಗ ಲಭ್ಯ ಇದೆ. ಎಸ್, ಓಕೆ. ಹಾಗಾದರೆ ಈ ಒಂದು ಕ್ಯಾನ್ಸರ್ ಅಂದರೆ ಏನು, ಯಾವ ರೀತಿಯಾದಂಥದ್ದು ಅಂತೆಲ್ಲ ತಿಳಿಸ್ಕೊಟ್ರಿ. ನೆಕ್ಸ್ಟ್ ನಾನು ಕೇಳೋದಾದರೆ ಕ್ಯಾನ್ಸರ್ ಅನ್ನುವಂಥದ್ದು ಯಾಕೆ ಬರ್ತದೆ, ಯಾವ ಕಾರಣಕ್ಕಾಗಿ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಬರುತ್ತೆ? ಮುಂದೆ ಹೇಳಿಲ್ವಾ, ಸೇಮ್ ಮಲ್ಟಿಫ್ಯಾಕ್ಟೋರಿಯಲ್. ಸೊ ಎಕ್ಸಾಕ್ಟ್ ಕಾರಣ ಹೇಳಕ್ಕೆ ಆಗಲ್ಲ. ಮಲ್ಟಿಫ್ಯಾಕ್ಟರ್ ಕೆಲವರು ಹ್ಯಾಬಿಟ್ಸ್ ಅಲ್ಲಿ ಇರ್ಬೋದು, ಎನ್ವೈರನ್ಮೆಂಟಲ್ ಚೇಂಜಸ್ ಅಲ್ಲಿ ಇರ್ಬೋದು, ಕ್ಲೈಮೇಟ್ ಚೇಂಜಸ್ ಅದ್ರಲ್ಲಿ ಇರ್ಬೋದು, ಕೆಮಿಕಲ್ಸ್ ಮೀನ್. ಈಗ ನಾವು ಯಾವ ಊಟ ಮಾಡ್ತಾರೆ, ಪಾನಿಯಿಂದ ನೀರು ಕುಡ್ತಾರಲ್ವ, ಎಲ್ಲ ಫುಲ್ ಕೆಮಿಕಲ್ಸ್ ಇದೆ. ಕೆಮಿಕಲ್ಸ್ ಅಲ್ಲಿ ಇರ್ಬೋದು. ಬಟ್ ಈಗ ಕ್ಯಾನ್ಸರ್ ಈ ನಂಬರ್ಸ್ ಜಾಸ್ತಿ ಆಗ್ತಾ ಉಂಟು. ಎಕ್ಸಾಕ್ಟ್ ಕಾರಣ ಗೊತ್ತಿಲ್ಲ. ಓಕೆ, ಅಂತ ಹೇಳಿದ್ರೆ ಒಂದು ಬೇರೆ ಬೇರೆ ರೀತಿಯಾದ ಕಾರಣಗಳಿಂದ ಈ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಬರುವಂಥದ್ದು. ಅಂದರೆ ಅದು ಯಾವ ಕಾರಣ ಅನ್ನುವಂಥದ್ದನ್ನು ಇದುವರೆಗೂ ಕೂಡ ಎಕ್ಸಾಕ್ಟ್ ಆಗಿ ನಮಗೆ ಹೇಳೋದಕ್ಕೆ ಚಾನ್ಸಸ್ ಇಲ್ಲ. ಓಕೆ, ಇವಾಗೊಂದು ಜನರಲ್ ಆಗಿ ಈ ಒಂದು ಕ್ವೆಶನ್ ಎಲ್ಲರಲ್ಲೂ ಕೂಡ ಬರುತ್ತೆ. ಕ್ಯಾನ್ಸರ್ ಬಂದ ತಕ್ಷಣ ಯಾವ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ಕೊಳ್ಬಹುದು, ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತದೆ ಅನ್ನುವಂಥದ್ದು? ಸಿಂಪ್ಟಮ್ಸ್ ನೋಡಿದ್ರೆ ಫಸ್ಟ್ ಲಾಸ್ ಆಫ್ ವೆಯ್ಟ್ ಕಡಿಮೆ ಆಗ್ತದೆ. ಓಕೆ, ತೂಕ ಕಡಿಮೆ ಆಗ್ತದೆ. ನೆಕ್ಸ್ಟ್ ಅಪಟೈಟ್, ಲಾಸ್ ಆಫ್ ಅಪಟೈಟ್. ಓಕೆ, ಹೊಟ್ಟೆ ಹಸು ಕಡಿಮೆ ಆಗ್ತದೆ. ಮತ್ತೆ ಥರ್ಡ್ ಅಂದ್ರೆ ಬ್ಲೀಡಿಂಗ್ ಫ್ರಮ್ ದ ಮೌತ್. ಓಕೆ, ವಾಯಿಂದ ಬ್ಲೀಡಿಂಗ್ ಬರ್ಬೋದು. ಲಾಸ್ ಆಫ್ ಟೂತ್, ಸಡನ್ ಲಾಸ್ ಆಫ್ ಟೂತ್. ಹಲ್ಲಿದಲ್ವಾ, ಸಡನ್ಲಿ ಬೀಳುವಂತ ಚಾನ್ಸಸ್ಗಳು. ವಾಯ್ಸ್ ಚೇಂಜ್, ಹೋರ್ಸ್ನೆಸ್ ಆಫ್ ವಾಯ್ಸ್ ಚೇಂಜ್, ಸಡನ್ ಆಗಿ ವಾಯ್ಸ್ ಚೇಂಜ್. ಮತ್ತು ಅನ್ಯೂಶುವಲ್ ಸೊಲ್ಲಿಂಗ್, ಮೊಳೆ ಏನು ಬೇಕಾದ್ರೆ ಗಂಟೆ ಎಲ್ಲಿ ಬೇಕಾದ್ರೆ ಬರ್ಬೋದು. ಹೊಟ್ಟೆಯಲ್ಲಿ ನೀರು, ಹೊಟ್ಟೆ ದಪ್ಪ ಆಗ್ಬೋದು. ಮೋಷನಲ್ಲಿ ಬ್ಲಡ್ ಬರ್ಬೋದು. ಓಕೆ,
ಸೊ ಈ ರೀತಿಯಲ್ಲಿ ಸಿಂಪ್ಟಮ್ಸ್ ಇರ್ತದೆ. ಓಕೆ, ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಸಿಂಪ್ಟಮ್ಸ್ಗಳು ಈ ಫಸ್ಟ್ ಕ್ಯಾನ್ಸರ್ ಬಂದ ಅಂತ ಸ್ಟೇಜಲ್ಲಿ ಕಂಡು ಬರುತ್ತಾ ಅಥವಾ ಹೋಗ್ತಾ ಹೋಗ್ತಾ ಯಾವ ಸ್ಟೇಜಲ್ಲಿ ಈ ಒಂದು ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ? ಸೊ ಕೆಲವರು ಬೇಗ ಬರುತ್ತೆ, ಕೆಲವರು ಟೈಪಲ್ಲಿ ಬೇಗ ಬರುತ್ತೆ, ಕೆಲವರು ಲೇಟ್ ಆಗೋ ಚಾನ್ಸಸ್ಗಳು ಕೂಡ ಇರುತ್ತೆ. ಓಕೆ, ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಲಕ್ಷಣಗಳು ಕಂಡು ಬರುತ್ತೆ. ಬಾಯಲ್ಲಿ ಬ್ಲಡ್ ಬರುವಂಥದ್ದು ಆಗಿರ್ಬೋದು, ಅಥವಾ ಹೊಟ್ಟೆ ಹಸಿವಾಗುವಂಥದ್ದು, ಇನ್ನು ಕೆಲವರಿಗೆ ವೆಯ್ಟ್ ಲೂಸ್ ಆಗುವಂಥದ್ದು, ಎಲ್ಲ ರೀತಿಯಾದಂಥ ಒಂದು ಲಕ್ಷಣಗಳು ಬರ್ತದೆ. ಓಕೆ, ಹೊಟ್ಟೆ ನೋವು. ಓಕೆ ಓಕೆ ಅಂತ ಹೇಳಿದ್ರೆ ಇದೇ ರೀತಿಯ ಲಕ್ಷಣಗಳು ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ ಈ ಒಂದು ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲೇ ಹೇಳಿದ್ರಿ ಸಾಕಷ್ಟು ರೀತಿಯಾಗಿ ಈ ಒಂದು ಕೆಮಿಕಲ್ಸ್ ಇರೋದ್ರಿಂದ ನಾವು ತಿನ್ನೋ ಆಹಾರದಲ್ಲೂ ಕೂಡ ಇವಾಗ ಹೆಚ್ಚಾಗಿ ಕೆಮಿಕಲ್ಸ್ ಇರುತ್ತೆ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ. ಈ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಹೇಗೆ ಕಂಡು ಬರುತ್ತೆ, ಹೇಗೆ ಬರುತ್ತೆ ಇದು ಅಂತ? ಕ್ಯಾನ್ಸರ್ ಆ್ಯಕ್ಚುಲಿ ನಾರ್ಮಲಿ ನಮ್ಮ ಸೆಲ್ಸ್ ಇದಲ್ವಾ, ನಮ್ಮದು ಬಾಡಿ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್. ಈಚ್ ಈಸ್ ಸೆಲ್ಸ್ ಇರ್ತದೆ. ಸೆಲ್ಸ್ ಅಂದರೆ ನ್ಯಾನೋಮೀಟರ್ ಸೈಜ್. ಒಂದು ಸೆಲ್ಸ್ ಏನಾಗುತ್ತೆ ಮಲ್ಟಿಪ್ಲೈ. ನಾರ್ಮಲಿ ಏನಂದರೆ ಒಂದು ಸೆಲ್ ಹೋಗಿ ಇನ್ನೊಂದು ಸೆಲ್ ವಾಪಸ್ ಬರ್ತೈತಿ. ಸೊ ಇದು ಪ್ರೋಗ್ರಾಮ್. ಒಂದು ಸೆಲ್ ಅಂದರೆ ಒಂದು ಲೈಫ್ ಆದಮೇಲೆ ಡೆತ್ ಆಗಬೇಕು. ಬಟ್ ಇದು ಕ್ಯಾನ್ಸರ್ ಸೆಲ್ಸ್ ಇದಲ್ವಾ, ಬಿಕಾಸ್ ಆಫ್ ಸಮ್ ಜೆನೆಟಿಕ್ ಫ್ಯಾಕ್ಟರ್ಸ್, ಕೆಮಿಕಲ್ ಫ್ಯಾಕ್ಟರ್ಲಿ ಇದು ಇಮ್ಮಾರ್ಟಲ್, ಡೆತ್ ಆಗಿಲ್ಲ, ಕಂಟಿನ್ಯೂಸ್ ಮಲ್ಟಿಪ್ಲೈ ಆಗಿ ಕ್ಯಾನ್ಸರ್ ಆಗ್ತದೆ. ಮತ್ತೆ ಇನ್ನೊಂದು ಕ್ಯಾನ್ಸರ್ ಏನಾಗ್ತದೆ ಅಲ್ಲಿ ಮಾತ್ರ ಇರಲಿಲ್ಲ, ಒಂದು ದಪ್ಪ ಆಗ್ತದೆ ಬಿಕಾಸ್ ಆಫ್ ಕಂಟಿನ್ಯೂಸ್ ಮಲ್ಟಿಪ್ಲಿಕೇಶನ್. ಇನ್ನೊಂದು ಏನಾಗ್ತದೆ ಹತ್ರ ಏನು ನ್ಯೂರೋವಾಸ್ಕ್ಯುಲರ್ ಬಂದು ಹೇಳ್ತೇವೆ, ಅಲ್ಲಿ ನರ, ರಕ್ತನಾಳ, ಮಸಲ್ಸ್, ದಸ ಇದ್ರೆ, ಮಾಂಸ ಇದ್ರೆ ಅದು ಅನ್ಕೊಂಡು ಮತ್ತೆ ಇನ್ನೊಂದು ಏನು ಮಾಡ್ತದೆ ಬ್ಲಡಲ್ಲಿ ಹೋಗಿ, ರಕ್ತನಾಳದಲ್ಲಿ ಹೋಗಿ ಬೇರೆ ಕಡೆ ಸ್ಪ್ರೆಡ್ ಆಗ್ಬೋದು, ಡಿಸ್ಟೆಂಟ್ ಮೆಟಾಸ್ಟಾಸಿಸ್. ಓಕೆ, ಎಲ್ಲೆಲ್ಲ ಇಲ್ಲಿ ಸಪೋಸ್ ಬ್ರೆಸ್ಟಿಂದ ಸ್ಟಾರ್ಟ್ ಮಾಡಿದರೆ ಇಲ್ಲಿಂದ ಲಂಗ್ಸ್ಗೆ ಹೋಗ್ಬೋದು, ಬೋನ್ ಮೂಳೆಗೆ ಹೋಗ್ಬೋದು, ಬ್ರೈನ್ಗೆ ಹೋಗ್ಬೋದು, ಲಿವರ್, ಈರಲ್ಗೆ, ಸೊ ಇದೆಲ್ಲ ಹೋಗ್ಬೋದು. ಸೊ ಕ್ಯಾನ್ಸರ್ ಯಾಕೆ ಕಂಟ್ರೋಲ್ ಮಾಡೋಕ್ಕೆ ನಾ ಎಲ್ಲ ಫಸ್ಟ್ ಸೆಕೆಂಡ್ ಸ್ಟೇಜ್ ಕ್ಯೂರ್ ಮಾಡ್ಬೋದು. ಲಾಸ್ಟ್ ಸ್ಟೇಜ್ನ ಹೇಳಿದ್ರೆ, ಫೋರ್ತ್ ಸ್ಟೇಜ್ನ ಹೇಳಿದ್ರೆ ಡಿಸ್ಟೆಂಟ್ ಮೆಟಾಸ್ಟಾಸಿಸ್, ಬ್ಲಡ್ಡಲ್ಲಿ ಇರ್ತದೆ, ಸರ್ಕ್ಯುಲೇಟಿಂಗ್ ಟ್ಯೂಮರ್ ಸೆಲ್ಸ್. ಸೊ ಅದು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಬೋದು, ಬಟ್ ಕ್ಯೂರ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಸೆಕೆಂಡ್ ಸ್ಟೇಜ್ ಲೋಕಲೈಸ್ಡ್, ಅಲ್ಲಿ ಮಾತ್ರ ಇದೆ. ಥರ್ಡ್ ಸ್ಟೇಜ್ ಇದ್ರೆ ಸ್ವಲ್ಪ ಅಡ್ವಾನ್ಸ್. ಸೊ ಲಾಸ್ಟ್ ಸ್ಟೇಜ್ ಇದ್ರೆ ಡಿಸ್ಟೆಂಟ್ ಮೆಟಾಸ್ಟಾಸಿಸ್. ದಟ್ಸ್ ವೈ ಲಾಸ್ಟ್ ಸ್ಟೇಜ್ ಇದ್ರೆ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಎಸ್, ಅಂತ ಹೇಳಿದ್ರೆ ಒಂದು ಫಸ್ಟ್ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಒಂದು ಕ್ಯಾನ್ಸರ್ ಇದೆ ಅಂತ ಕಂಡು ಬಂದರೆ ಅದನ್ನು ಕ್ಯೂರ್ ಮಾಡಬಹುದು. ಆದರೆ ಈ ಒಂದು ಕ್ಯಾನ್ಸರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಈ 4 ಸ್ಟೇಜ್ಗಳು ಇರುವಂಥದ್ದು. ಥರ್ಡ್ ಮತ್ತು ಫೋರ್ತಿಗೆ ಬಂದರೆ ಕಂಟ್ರೋಲನ್ನು ಮಾಡಬಹುದು, ಆದರೆ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಎಸ್ ಡಾಕ್ಟರ್, ಈ ಒಂದು ಕ್ಯಾನ್ಸರ್ನ ಕುರಿತು ಇನ್ನಷ್ಟು ನಿಮ್ಮ ಜೊತೆ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಯಾವ್ಯಾವ ರೀತಿಯಾದಂಥ ಕ್ಯಾನ್ಸರ್ಸ್ಗಳಿದೆ, ಈ ಒಂದು ಕ್ಯಾನ್ಸರ್ ಕ್ಯೂರ್ ಆಗೋದಕ್ಕೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳಿದೆ, ಇದೆಲ್ಲದನ್ನು ಕೂಡ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್. ವಿರಾಮದ ಬಳಿಕ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕ್ಯಾನ್ಸರ್ ಅಂದರೆ ಏನು, ಯಾವ ಕಾರಣಕ್ಕಾಗಿ ಒಂದು ಕ್ಯಾನ್ಸರ್ ಬರುತ್ತೆ, ಜೊತೆಗೆ ಕ್ಯಾನ್ಸರ್ ಹೇಗೆ ಬರುತ್ತೆ, ಯಾವ ಲಕ್ಷಣಗಳೆಲ್ಲ ಕಾಣಿಸ್ಕೊಳ್ಳುತ್ತೆ, ಇದೆಲ್ಲದನ್ನು ಕೂಡ ತಿಳ್ಕೊಂಡು ಬಂದ್ವಿ. ಎಸ್ ಡಾಕ್ಟರ್, ಇವಾಗ ಮುಂದೆ ನೀವು ಹೇಳಿದ್ರಿ ಬೇರೆ ಬೇರೆ ರೀತಿಯಾದಂತಹ ಒಂದು ಲಕ್ಷಣಗಳಾಗಿರ್ಬೋದು ಎಲ್ಲ ಕಂಡು ಬರುತ್ತೆ ಈ ಒಂದು ಕ್ಯಾನ್ಸರ್ ಬಂದಾಗ ಅಂತ. ಈ ಒಂದು ಕ್ಯಾನ್ಸರಲ್ಲಿ ಕೂಡ ಬೇರೆ ಬೇರೆ ಟೈಪ್ಸ್ಗಳಿದೆ, ಬೇರೆ ಬೇರೆ ರೀತಿಯಾದಂಥ ಒಂದು ವಿಧಗಳು ಕೂಡ ಇದರಲ್ಲಿದೆ. ಯಾವ್ಯಾವ ರೀತಿಯಾದಂಥ ಟೈಪ್ಸ್ ಇದೆ ಕ್ಯಾನ್ಸರ್? ಕ್ಯಾನ್ಸರ್ ಅಂದರೆ ಇದರಲ್ಲಿ ನಾವು ಯೂನಿವರ್ಸಲ್ ಆಲ್ ಓವರ್ ದ ವರ್ಲ್ಡ್ ಇಟ್ಸ್ ಕಾಲ್ಡ್ ಯೂನಿವರ್ಸಲ್ ರಿಪೋರ್ಟಿಂಗ್ ಸಿಸ್ಟಮ್. ಸೊ ಅಮೆರಿಕನ್ ಜಾಯಿಂಟ್ ಕಮಿಟಿ ಆಫ್ ಕ್ಯಾನ್ಸರ್ ಯಾವ ರೀತಿಯಲ್ಲಿ ರಿಪೋರ್ಟ್ ಮಾಡಬೇಕು. ಸಪೋಸ್ ಬ್ರೆಸ್ಟ್ ಕ್ಯಾನ್ಸರ್ ಹೇಳಿದ್ರೆ ಇನ್ಕಂಪ್ಲೀಟ್, ಅದು ಯಾವ ಸ್ಟೇಜಲ್ಲಿ ಇದೆ. ಓಕೆ, ಸೊ ಯೂನಿವರ್ಸಲಿ ನಾವು ಮಾಡಿದ್ರೆ T&M ಸ್ಟೇಜಿಂಗ್, ಟ್ಯೂಮರ್ ನೋಡ್ ಮೆಟಾಸ್ಟೇಸಿಸ್ ಸ್ಟೇಜ್. ಸೊ ಟಿ ಸ್ಟೇಜ್ ಟ್ಯೂಮರ್ ಸ್ಟೇಜ್ ಹೇಳ್ತೇವೆ. ಅದು ಸೈಜ್ ರೀತಿಯಲ್ಲಿ ಯಾವ ಸೈಜಲ್ಲಿ ಇದೆ, 2 centimeter, 2 to 4. So each cancer different. Suppose T1 nodes ಅಲ್ಲಿ ಮಾತ್ರ ಇದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಬರ್ತದೆ. ಥರ್ಡ್ ಸ್ಟೇಜ್ ಇದ್ರೆ ಸ್ವಲ್ಪ ಲಿಂಫ್ ನೋಡ್ಸ್ ಸ್ಪ್ರೆಡ್ ಹೇಳ್ತೇವೆ, ಥರ್ಡ್ ಸ್ಟೇಜ್ ಅಲ್ಲಿ ಬರ್ತದೆ. ಫೋರ್ತ್ ಸ್ಟೇಜ್ ಇದ್ರೆ ಡಿಸ್ಟೆಂಟ್ ಮೆಟಾಸ್ಟಾಸಿಸ್ ಹೇಳಿಲ್ವಾ, ಲಂಗ್ಸ್ ಅಲ್ಲಿ ಹೋಗಿದ್ರೆ. ಸೊ ಇದು ಯಾವಾಗ ಮಾಡ್ತದೆ ಅಂದರೆ ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್. ಸಪೋಸ್ ನಿಮ್ದು ಕ್ಯಾನ್ಸರ್ ಡೌಟ್ ಇದ್ರೆ ನಮ್ದು ಕ್ಯಾನ್ಸರ್ ಎಕ್ಸ್ಪೀರಿಯನ್ಸ್ ಇದೆ, ನೋಡಿದ್ರೆ ಗೊತ್ತಾಗ್ತದೆ ಕ್ಯಾನ್ಸರ್ ಇದೆಯಾ ಇಲ್ವಾ. ಸೊ
ಸೊ ಫಸ್ಟ್ ಕ್ಲಿನಿಕಲ್ ಸ್ಟೇಜಿನ ಹೇಳ್ತೇವೆ. ಕ್ಲಿನಿಕಲಿ ಯಾವ ಸ್ಟೇಜಲ್ಲಿ ಇದೆ. ಕ್ಲಿನಿಕಲ್ ಮೀನ್ಸ್ ಎಕ್ಸಾಮಿನೇಷನಲ್ಲಿ ಸೈಜ್ ಯಾವ ಸೈಜಲ್ಲಿದೆ, ಅಲ್ಲಿ ಮಾತ್ರ ಇದೆ, ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಲ್ವಾ, ಲಿಂಫ್ ನೋಡ್ಸ್ ಹೋಗಿದೆ ಅಲ್ವಾ, ಗೊತ್ತಾಗ್ತದೆ. ಸಿಂಪ್ಟಮ್ಸ್ ಮತ್ತು ಎಕ್ಸಾಮಿನೇಷನಲ್ಲಿ ಗೊತ್ತಾಗ್ತದೆ. ಮತ್ತು ನಾವು ನೆಕ್ಸ್ಟ್ ಟೆಸ್ಟಿಗೆ ಹೋಗ್ತೇವೆ. ಸಪೋಸ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಒಂದು ಸೆಟ್ ಆಫ್ ಟೆಸ್ಟ್ ಇದೆ. ಸೊ ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ಅಂದರೆ ಫಸ್ಟ್ ಡಯಾಗ್ನೋಸ್ ಮಾಡಬೇಕು. ಓಕೆ, ಸೆಕೆಂಡ್ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಇಲ್ವಾ ನೋಡಬೇಕು. ಓಕೆ, ಸೊ ಇದೆಲ್ಲ ಮಾಡಿಬಿಟ್ಟು ಸಪೋಸ್ ಅಲ್ಲಿ ಮಾತ್ರ ಇದ್ದರೆ ಡಿಫ್ರೆಂಟ್ ಟ್ರೀಟ್ಮೆಂಟ್, ಸ್ಪ್ರೆಡ್ ಆಗಿದ್ರೆ ಬೇರೆ ಟ್ರೀಟ್ಮೆಂಟ್. ಸೊ ಅವ್ರ ಇದ್ರಲ್ಲಿ ನಾವು ಸೆಗ್ರಿಗೇಟ್ ಮಾಡ್ತೇವೆ. ಕ್ಯಾನ್ಸರ್ ಬಂದ ಆಮೇಲೆ ಫಸ್ಟ್ ಸಿಂಪ್ಟಮ್ಸ್ ಇರ್ತದೆ, ಸಿಂಪ್ಟಮ್ಸ್ ಕೇಳ್ತೇವೆ, ಎಕ್ಸಾಮಿನೇಷನ್ ಮಾಡ್ತೇವೆ, ಕನ್ಫರ್ಮ್ ಮಾಡ್ತೇವೆ. ಕನ್ಫರ್ಮ್ ಟೆಸ್ಟ್ ಇದೆ. ಸಪೋಸ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಮ್ಯಾಮೋಗ್ರಾಮ್ ಹೇಳ್ತೇವೆ. ಮ್ಯಾಮೋಗ್ರಾಮ್ನ ಇಮೇಜಿಂಗ್ ಆಫ್ ಬ್ರೆಸ್ಟ್ ಟೆಸ್ಟ್ ಮಾಡೋಕ್ಕೆ. ಸೊ ಅದು ಸ್ಕ್ಯಾನ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಯಾವ ಸೈಜಲ್ಲಿದೆ, ಒಳ್ಳೆ ಕಾಯಿಲೆ ಕೆಟ್ಟ ಕಾಯಿಲೆ, ಬೇರೆ ಕಡೆ ಸ್ಪ್ರೆಡ್ ಆಗಿದಾ ಇಲ್ವಾ. ಮತ್ತೆ ಒಂದು ಎಕ್ಸ್ರೇ ಚೆಸ್ಟ್ ಲಂಗ್ಸ್ ಹೋಗಿದೆ ಅಂತ ಗೊತ್ತಾಗ್ತದೆ. ಒಂದು ಅಲ್ಟ್ರಾಸೌಂಡ್ ಅಬ್ಡಮನ್. ಸೊ ಲೈಕ್ ದಿಸ್ ಈಚ್ ಕ್ಯಾನ್ಸರ್ ಡಿಫ್ರೆಂಟ್ ಸ್ಟೇಜಸ್ ಇದೆ. ಯೂನಿವರ್ಸಲ್ ರಿಪೋರ್ಟಿಂಗ್ ಸಿಸ್ಟಮ್ ಇದೆ. ಸೊ ನಮ್ಮ ಸಪೋಸ್ ಸ್ಟಾರ್ಟಿಂಗ್ ಸ್ಟೇಜ್ ಇದ್ರೆ, ಸೊ ಬ್ರೆಸ್ಟಲ್ಲಿ ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ಬ್ರೆಸ್ಟ್ ಇದ್ರೆ ಸಪೋಸ್ ಫಸ್ಟ್ ಸೆಕೆಂಡ್ ಸ್ಟೇಜ್ ಇದ್ರೆ ಸರ್ಜರಿ ಇಸ್ ದ ಮೇನ್ ಟ್ರೀಟ್ಮೆಂಟ್, ಆಪರೇಷನ್. ಸೊ ಆಪರೇಷನಲ್ಲಿ ಗಂಟೆ ತೆಗಿತೇವೆ. ಅದು ಡಿಫ್ರೆಂಟ್ ಟೈಪ್ಸ್ ಇದೆ. ಒಂದು ಗಂಟೆ ಮಾತ್ರ ತೆಗಿಬೋದು, ಪೂರ್ತಿ ಫುಲ್ ಬ್ರೆಸ್ಟ್ ತೆಗಿಬೋದು. ಸೊ ಅದು ಎಷ್ಟು ಜೋರಿದೆ ಸ್ಕ್ಯಾನಲ್ಲಿ ಗೊತ್ತಾಗ್ತದೆ. ಸೊ ಡಿಪೆಂಡ್ಸ್ ಅಪಾನ್ ಅದು. ಓಕೆ, ಇವಾಗ ಎಕ್ಸಾಂಪಲ್ ಇವಾಗ ಬ್ರೈನಲ್ಲಿ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಆ ಒಂದು ಸಂದರ್ಭಗಳಲ್ಲಿ ಏನು ಮಾಡಬಹುದು? ಸೊ ಬ್ರೈನಲ್ಲಿ ಏನಂದರೆ, ಬ್ರೈನಲ್ಲಿ ಫಸ್ಟ್ ಸಿಂಪ್ಟಮ್ಸ್ ಹೇಳಿದ್ರೆ ಹೆಡ್ಏಕ್, ತಲೆನೋವು ಇರುತ್ತೆ ಕಾನ್ಸ್ಟೆಂಟ್ ಒಂದು ಪಾಯಿಂಟಲ್ಲಿ. ನಾರ್ಮಲ್ ಟೆನ್ಷನ್ ಹೆಡ್ಏಕ್ ಡಿಫ್ರೆಂಟ್, ಒಂದು ಸೈಡಲ್ಲಿ. ಇನ್ನೊಂದು ಫಿಟ್ಸ್, ಅನ್ಕಂಟ್ರೋಲ್ಡ್ ಫಿಟ್ಸ್, ವಲಿಪದಲ್ವಾ ಅದಲ್ವಾ, ಎಪಿಲೆಪ್ಸಿ ಅದಿರ್ತದೆ. ಮತ್ತು ಬಿನ್ ನೋವು ಬರ್ತದೆ. ಸೊ ಇದೆಲ್ಲ ಸಿಂಪ್ಟಮ್ಸ್. ಸೊ ಇದು ಸಪೋಸ್ ಈ ಸಿಂಪ್ಟಮ್ಸ್ ಇದ್ರೆ ನಾವು ಸ್ಕ್ಯಾನ್ ಮಾಡ್ತೇವೆ. CT ಸ್ಕ್ಯಾನ್, ಕಂಪ್ಯೂಟರ್ ಟೊಮೊಗ್ರಫಿ, ಇಲ್ಲಾಂದ್ರೆ MRI. ಸೊ ಅದರಲ್ಲಿ ಗೊತ್ತಾಗ್ತದೆ ಗಂಟಿದೆಯಾ ಇಲ್ವಾ. ಸೊ ಅದರಲ್ಲಿ ನಾರ್ಮಲಿ ಇದು ಕ್ಯಾನ್ಸರಲ್ಲಿ ಈ ಥರ ಬರ್ಬೋದು, ಬೇರೆ ಗಂಟು ಇರ್ಬೋದು. ಸಪೋಸ್ TB ಕಾಯಿಲೆ ಇದೆ. ಸೊ ಅದೇ ಸ್ಕ್ಯಾನಲ್ಲಿ ಒಂದು ಐಡಿಯಾ ಸಿಗ್ತದೆ. ಸೊ ಎಕ್ಸಾಕ್ಟ್ಲಿ ನಾವು ಡಿಲೀಟ್ ಮಾಡ್ಬೋದು ಯಾವ ಕಾಯಿಲೆ. ಸೊ ಅದರಲ್ಲಿ ಟೈಪ್ಸ್ ಇದೆ, ಅದು ಗೊತ್ತಾಗ್ಬೋದು. ಸೊ ಸ್ಕ್ಯಾನಲ್ಲಿ ನಮ್ದು ಐಡಿಯಾ ಸಿಗ್ತದೆ. ಒಂದು ಡಯಾಗ್ನೋಸ್ ಮಾಡ್ಬೋದು, ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಲ್ವಾ ಅದು ನೋಡ್ಬೋದು. ಮತ್ತೆ ಇದೆಲ್ಲ ಮಾಡಿದ್ಮೇಲೆ ನಮ್ಮ ಟ್ರೀಟ್ಮೆಂಟ್ ನೆಕ್ಸ್ಟ್. ಓಕೆ, ಎಸ್. ಫಸ್ಟ್ ಯಾವ ಟೈಪಿನ ಒಂದು ಕ್ಯಾನ್ಸರ್ ಅಂತ ಕಂಡು ಹಿಡಿದು ಆ ನಂತರ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡುವಂಥದ್ದು. ಓಕೆ, ಇವಾಗ ನೀವು ಹೇಳಿದ್ರಿ ಡಯಾಗ್ನೋಸ್ ಮತ್ತು ಈ ಒಂದು ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ ಅಂತ. ಯಾವ ರೀತಿಯಾದಂಥ ಟೆಸ್ಟ್ಗಳೆಲ್ಲ ಇರುತ್ತೆ? ಯಾವ ರೀತಿಯಾದಂಥ ಕ್ಯಾನ್ಸರ್ ಡಿಫ್ರೆಂಟ್ ಸೆಟ್ ಆಫ್ ಟೆಸ್ಟ್. ಫಸ್ಟ್ ಟೆಸ್ಟ್ ಫಾರ್ ಕನ್ಫರ್ಮೇಷನ್. ಸೊ ಟೆಸ್ಟ್ ಫಾರ್ ಕನ್ಫರ್ಮೇಷನ್. ಸೆಕೆಂಡ್ ಟೆಸ್ಟ್ ಟು ಲೋಡ್ ಮೆಟಾಸ್ಟೇಸಿಸ್. ಓಕೆ. ಸೊ ಇದು ಎರಡು ರೀತಿಯಲ್ಲಿ ಟೆಸ್ಟ್ ಇರ್ತದೆ. ಕನ್ಫರ್ಮೇಷನ್ ಅಂದರೆ ಸಪೋಸ್ ಬ್ರೆಸ್ಟ್ ಇದ್ರೆ ಬಯಾಪ್ಸಿ ಹೇಳ್ತೇವೆ. ಸ್ಕ್ಯಾನ್ ಮಾಡಿಬಿಟ್ಟು ಬಯಾಪ್ಸಿ ಅಂದರೆ ಒಂದು ಪೀಸ್ ತೆಗಿತೇವೆ. ಪೀಸಲ್ಲಿ ಗೊತ್ತಾಗ್ತದೆ ಕ್ಯಾನ್ಸರ್ ಇದೆಯಾ ಅಲ್ವಾ. ಫಸ್ಟ್ ಕನ್ಫರ್ಮೇಷನ್. ಸೆಕೆಂಡ್ ಗ್ರೇಡ್, ಯಾವ ಗ್ರೇಡಲ್ಲಿ ಇದೆ. ಅದರಲ್ಲಿ ಟೈಪ್ಸ್ ಇರ್ತದೆ, ಡಿಫ್ರೆಂಟ್ ಟೈಪ್ಸ್. ಬ್ರೆಸ್ಟ್ ಅಂದರೆ ಡಕ್ಟಲ್ ಕಾರ್ಸಿನೋಮಾ ಅಂತ ಹೇಳ್ತೇವೆ, ಲಾಬ್ಯುಲರ್ ಕಾರ್ಸಿನೋಮಾ ಒಂದು ಟೈಪ್ಸ್ ಇರ್ತದೆ, ಸೆಟ್ ಆಫ್ ಟೈಪ್ಸ್ ಇರ್ತದೆ. ಇನ್ನೊಂದು ಬೇರೆ ರಿಸೆಪ್ಟಾರ್ ಸ್ಟೇಟಸ್, ಅದು ನೋಡ್ಬೋದು. ಸೊ ಬಯಾಪ್ಸಿಯಲ್ಲಿ ಕನ್ಫರ್ಮೇಷನ್. ನೆಕ್ಸ್ಟ್ ಬೇರೆ ಕಡೆ ಹೋಗಿದಾ ಇಲ್ವಾ, ಅಲ್ಲಿ ಮಾತ್ರ ಇದೆಯಾ, ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಲ್ವಾ. ಅದಕ್ಕೆ ಸಪೋಸ್ ಲಂಗ್ಸ್ಗೆ ಹೋಗಿದ್ರೆ ಎಕ್ಸ್ರೇ ಚೆಸ್ಟಲ್ಲಿ ನೋಡ್ಬೋದು. ಫಸ್ಟ್ ಟೆಸ್ಟ್ ಅದು ಮಾಡ್ತಾರೆ. ಅದರಲ್ಲಿ ಡೌಟ್ ಇದ್ರೆ ನಾವು CT ಸ್ಕ್ಯಾನ್ ನೆಕ್ಸ್ಟ್ ಟೆಸ್ಟ್. ಮತ್ತೆ ಅಬ್ಡಾಮಿನಲ್ಲಿ ಲಂಗ್ಸ್, ಲಿವರ್ಗೆ ಹೋಗ್ಬೋದು, ಈರಳಿದಲ್ವ ಅಲ್ಲಿ. ಸೊ ಅದಿದ್ರೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೇವೆ. ಬೋನ್ಗೆ ಹೋಗಿದ್ರೆ ಬೋನ್ ಸ್ಕ್ಯಾನ್ ಒಂದಿದೆ. ಸೊ ಇದು ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಲ್ಲ ಗೊತ್ತಾಗ್ತದೆ. ಸೊ ಮತ್ತೆ ನಮ್ದು ಐಡಿಯಾ ಸಿಗ್ತದೆ ಕ್ಲಿನಿಕಲ್ ಸ್ಟೇಜಿಂಗ್ ಯಾವ ಸ್ಟೇಜಲ್ಲಿ ಇದೆ. ಸೊ ಇದು ಫಸ್ಟ್ ಕನ್ಫರ್ಮೇಷನ್. ಮತ್ತು ಈ ಟೆಸ್ಟ್ ಎಲ್ಲ ಆದಮೇಲೆ ನಮ್ಗೆ ಐಡಿಯಾ ಸಿಗ್ತದೆ ಯಾವ ಸ್ಟೇಜಲ್ಲಿ ಇದೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್, ಫೋರ್ತ್ ಅಂತ ಗೊತ್ತಾಗ್ತದೆ. ಓಕೆ, ಅಂತ ಹೇಳಿದ್ರೆ ಈ ಒಂದು ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಅಂತ ನಾವು ಕಂಡುಹಿಡಬೇಕು ಅಂತ ಹೇಳಿದ್ರೆ ಫಸ್ಟ್ ಈ ಒಂದು ಟೆಸ್ಟ್ಗಳನ್ನು ಮಾಡ್ತೀರಾ, ಆಮೇಲೆ ಈ ಒಂದು ಡಯಾಗ್ನೋಸಿಸ್ ಏನಿದೆ ಆ ಪ್ರೊಸೆಸ್ಸಲ್ಲಿ ಹೋಗ್ತಾ ಇರುತ್ತೆ. ಫಸ್ಟ್ ಎಕ್ಸಾಮಿನೇಷನ್, ಮತ್ತು ಇನ್ವೆಸ್ಟಿಗೇಷನ್, ಮತ್ತು ಟ್ರೀಟ್ಮೆಂಟ್. ಓಕೆ, ಟ್ರೀಟ್ಮೆಂಟ್ಸ್ಗಳು ಹೀಗೆ ಸ್ಟಾರ್ಟ್ ಆಗುತ್ತೆ. ಪ್ರೋಟೋಕಾಲ್ಸ್. ಓಕೆ, ಎಸ್ ಡಾಕ್ಟರ್, ಹಾಗಾದರೆ ಈ ಒಂದು ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ಗಳೆಲ್ಲ ಇದೆ? ಜೊತೆಗೆ ಏನು ಸರ್ಜರಿ ಇರುತ್ತೆ, ಕಿಮೋಥೆರಪಿ ಇರುತ್ತೆ, ರೇಡಿಯೋಥೆರಪಿ ಇರುತ್ತೆ, ಇದೆಲ್ಲ ಏನು ಯಾವ ರೀತಿಯಾದಂತಹ ಒಂದು ಕ್ಯಾನ್ಸರ್ಗಳಿಗೆ ಒಂದು ಚಿಕಿತ್ಸೆಗಳನ್ನು ನೀಡಲಾಗುತ್ತೆ ಇದನ್ನು ತಿಳ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್.
ವಿರಾಮದ ಬಳಿಕ ಮತ್ತೆ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಹೇಗೆ ಬರುತ್ತೆ, ಯಾವ ರೀತಿಯಾದಂತಹ ಕ್ಯಾನ್ಸರ್ಸ್ಗಳೆಲ್ಲ ಇದೆ, ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ಗಳು ಫಸ್ಟ್ ಸ್ಟೇಜಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಡಾಕ್ಟರ್, ನೀವು ಇವಾಗ ಹೇಳಿದ್ರಿ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಟೈಪ್ಸ್ ಕ್ಯಾನ್ಸರ್ಸ್ಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಸ್ಟೇಜಿಂದ ಸ್ಟಾರ್ಟ್ ಆದರೆ ಫಸ್ಟ್ ಕನ್ಫರ್ಮೇಷನ್ ಅನ್ನು ಮಾಡ್ತೀರಾ, ಕ್ಯಾನ್ಸರ್ ಇದೆಯೋ ಇಲ್ವಾ ಅನ್ನುವಂಥ ಒಂದು ಕನ್ಫರ್ಮೇಷನ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಓಕೆ, ಹಾಗಾದರೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳೆಲ್ಲ ಇದೆ? ಕನ್ಫರ್ಮೇಷನ್ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆ ಅಂತ ಹೇಳಿಬಿಟ್ಟು ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳನ್ನು ಮಾಡ್ತೀರಾ? ಮತ್ತು ಈ ಒಂದು ಸರ್ಜರಿ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ಅಥವಾ ಈ ಒಂದು ರೇಡಿಯೋಥೆರಪಿ ಆಗಿರ್ಬೋದು, ಇದನ್ನು ಯಾವ ಒಂದು ಕ್ಯಾನ್ಸರ್ಸ್ಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಯೂಸ್ ಮಾಡ್ತೀರಾ? ಯಾವ ಒಂದು ಇದರಲ್ಲೆಲ್ಲ ಯೂಸ್ ಆಗುತ್ತೋ? ಕ್ಯಾನ್ಸರ್ಗೆ ಪ್ರತಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ. ಎಲ್ಲ ಕ್ಯಾನ್ಸರ್ಗೂ ಈಗ ಲಾಟ್ ಆಫ್ ಟೆಕ್ನಾಲಜಿ, ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇದೆ. ಸೊ ಏನು ಭಯಪಡಬೇಡ, ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ. ನಾನು ಹೇಳಿಲ್ವಾ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದ್ರೆ ಕ್ಯೂರ್ ಮಾಡ್ಬೋದು. ಓಕೆ ಓಕೆ, ಸೊ ಟ್ರೀಟ್ಮೆಂಟ್ ಇದ್ರೆ 3 ಬ್ರಾಡ್ ಕ್ಯಾಟಗರಿ, 3 ಮೇನ್ ಕ್ಯಾಟಗರಿ ಬರ್ತದೆ. ಒಂದು ಸರ್ಜರಿ, ಸರ್ಜಿಕಲ್ ರಿಮೂವಲ್, ಸರ್ಜರಿ, ಬೇಸಿಕ್ ಸರ್ಜರಿ. ಸೆಕೆಂಡ್ ಕೀಮೋಥೆರಪಿ, ಮೆಡಿಕಲ್ ಆನ್ಕಾಲಜಿಸ್ಟ್. ಓಕೆ, ಆ್ಯಂಡ್ ಥರ್ಡ್ ಇದ್ರೆ ರೇಡಿಯೇಷನ್ ಆನ್ಕಾಲಜಿ, ರೇಡಿಯೋಥೆರಪಿ. ಸೊ 3 ಸ್ಪೆಷಲಿಸ್ಟ್ ಮೇನ್ಲಿ ಕ್ಯಾನ್ಸರ್ ಹ್ಯಾಂಡ್ ಮಾಡಿ, 3 ಬ್ರಾಡ್. ಆಲ್ರೆಡಿ ಸ್ಪೆಷಾಲಿಟಿ ಇದೆ, ಬಟ್ 3 ಮೇನ್ ಸ್ಪೆಷಲಿಸ್ಟ್. ಒಂದು ಸರ್ಜಿಕಲ್ ಆನ್ಕಾಲಜಿಸ್ಟ್, ಸೊ ವಿಲ್ ಡೂ ಸರ್ಜರಿ. Medical oncologist give chemotherapy, and radiation oncologist give radiotherapy. So ಕೆಲವರು ಕ್ಯಾನ್ಸರ್ಗೆ ಸರ್ಜರಿ ಮಾತ್ರ ಸಾಕು, ಕೆಲವ್ರಿಗೆ ಸರ್ಜರಿ ರೇಡಿಯೋಥೆರಪಿ ಬೇಕಾಗಬಹುದು, ಕೆಲವ್ರ ಕ್ಯಾನ್ಸರ್ಗೆ 3 ಬೇಕಾಗಬಹುದು. ಸಪೋಸ್ ಬ್ರೆಸ್ಟ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ ಸ್ಟೇಜ್ ಇದ್ರೆ ಸರ್ಜರಿ ಪ್ಲಸ್ ಕೀಮೋಥೆರಪಿ ಸಾಕು, ರೇಡಿಯೇಷನ್ ಬೇಕಾಗಲ್ಲ. ಓಕೆ, ಸ್ವಲ್ಪ ಜೋರು ಇದ್ರೆ 3 ಬೇಕಾಗಬಹುದು. ಸೊ ಡಿಪೆಂಡ್ಸ್ ಅಪಾನ್ ಯಾವ ನಾವು ಕ್ರೈಟೀರಿಯಾ ನೋಡ್ತೇವೆ. ಸೊ ಇನ್ನೊಂದು ನಾವು ಕ್ಯಾನ್ಸರ್ ಸಪೋಸ್ ಡಯಾಗ್ನೋಸ್ ಆದಮೇಲೆ ಟ್ಯೂಮರ್ ಬೋರ್ಡ್ ಒಂದಿದೆ. ಟ್ಯೂಮರ್ ಬೋರ್ಡ್ ಇದ್ರೆ ನಾವು ಫಾದರ್ ಮುಲ್ಲರ್ಸ್ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಿದ್ರೆ 3 ಸ್ಪೆಷಲಿಸ್ಟ್, ಮೆಡಿಕಲ್ ಆನ್ಕಾಲಜಿಸ್ಟ್, ರೇಡಿಯೇಷನ್ ಆನ್ಕಾಲಜಿಸ್ಟ್, ಸರ್ಜಿಕಲ್ ಆನ್ಕಾಲಜಿಸ್ಟ್, 3 ಕೂತ್ಕೊಂಡು ಸೊ ಕೇಸ್ ಫುಲ್ ಸ್ಟಡಿ ಮಾಡ್ತೇವೆ. ಸಪೋಸ್ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಏಜ್, ಸೆಕ್ಸ್ ಎಲ್ಲ ನೋಡ್ಬಿಟ್ಟು ಯಾವ ಸ್ಟೇಜ್, TNM ಸ್ಟೇಜ್ ನಾವು ಇಲ್ವಾ, T ಸ್ಟೇಜ್ ಯಾವುದು, N ಸ್ಟೇಜ್ ಯಾವುದು. ಓಕೆ, ದೆನ್ ವಾಟ್ ಇಸ್ ದ ಫುಲ್ ಟ್ರೀಟ್ಮೆಂಟ್ ಪ್ಲಾನ್? ಓಕೆ, ಸೊ ನಾವು ಪೇಷಂಟ್ ಹೇಳಬೇಕು, ಫುಲ್ ಟ್ರೀಟ್ಮೆಂಟ್ ಹೇಳಬೇಕು. ಸೊ ನಿಮ್ಮ ಸ್ಟೇಜ್ ಇದಿದೆ, ಸೊ ಇದು ಟ್ರೀಟ್ಮೆಂಟ್ ಪ್ಲಾನ್ ಮತ್ತು ಫಾಲೋ ಅಪ್. ಓಕೆ, ಸೊ ಟ್ರೀಟ್ಮೆಂಟ್ ನಾವು ಎಲ್ಲ ಡಿಸ್ಕಸ್ ಮಾಡಿ, ಸಪೋಸ್ ಫಸ್ಟ್ ಸ್ಟೇಜ್ ಇದ್ರೆ ಸರ್ಜರಿ ಮಾತ್ರ ಸಾಕು, ಸರ್ಜರಿ ಪ್ಲಸ್ ಮೆಡಿಕೇಷನ್ ಸಾಕು. ಸೊ ಆ ಥರ ಪ್ಲಾನ್ ಮಾಡುವೆ. ಪ್ಲಾನ್ ಮಾಡಿ ನಾವು ಪೇಷಂಟ್ ಡಿಸ್ಕಸ್ ಮಾಡ್ತೇವೆ. ಸೊ ನಮ್ಮದು ನಿಮ್ಮ ಫಸ್ಟ್ ಸ್ಟೇಜಲ್ಲಿದೆ, ನಾವು ಆಪ್ರೇಷನ್ ಮತ್ತು ಅದು ಮಾಡಿ ಆಪ್ರೇಷನ್ ಆಮೇಲೆ ನಾವು ಟೆಸ್ಟ್ ಕಳಿಸ್ತೇವೆ, ಫೈನಲ್ ಸ್ಟೆಪ್ ಅಲ್ಲಿ ಹೇಳ್ತೇವೆ. ಸೊ ಅದರಲ್ಲಿ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಯಾವ ಸ್ಟೇಜಲ್ಲಿ ಇದೆ. ಓಕೆ, ಅಂದರೆ ಫೈನಲ್ ಆಗಿ ಬೇರೆ ಬೇರೆ ಒಂದು ಟೆಸ್ಟ್ಗಳನ್ನು ಮಾಡಿ ಅದರಲ್ಲೂ ಈ ಒಂದು ಯಾವ ಒಂದು ಕ್ಯಾನ್ಸರಿಗೆ ಯಾವ ರೀತಿಯಾದಂಥ ಟೆಸ್ಟ್ ಬೇಕು, ಸರ್ಜರಿ ಇರುವಂತಹ ಒಂದು ಕ್ಯಾನ್ಸರ್ಗಾದರೆ ಸರ್ಜರಿ ಮಾಡಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಪೇಷಂಟ್ಸನ್ನು ಕಂಪ್ಲೀಟ್ ರಿಪೋರ್ಟನ್ನು ಏನು ಇದು ಮಾಡಿಬಿಟ್ಟು ನಂತರ ಈ ಒಂದು ಫೈನಲ್ ಟೆಸ್ಟ್, ಫೈನಲ್ ಸ್ಟೆಪ್ ಅಲ್ಲಿ ಹೇಳ್ತೇವೆ. ಎಸ್, ಫೈನಲ್ ಟ್ರೀಟ್ಮೆಂಟ್ ಕೊಡುವಂಥದ್ದು. ಫಸ್ಟ್ ಟ್ಯೂಮರ್ ಬೋರ್ಡ್ ಡಿಸ್ಕಷನ್. ಟ್ಯೂಮರ್ ಬೋರ್ಡ್ ಇದ್ರೆ ಬೋರ್ಡ್ ಆಫ್ directors. Okay. Board of doctors will be there, like medical, radiation, and surgical oncologist. Okay. So there is a systematic way. So cancer actually emergency treatment, it's not an emergency. Okay. So we can take our time, we can think properly, and it's called elective treatment. Okay. It's not an emergency treatment. Okay, yes. ಅಂತ ಹೇಳಿದ್ರೆ ಇದು ತಕ್ಷಣವಾಗಿ ಪರಿಹಾರ ಆಗುವಂತಹ ಒಂದು ಕಾಯಿಲೆ ಅಲ್ಲ. ಎಮರ್ಜೆನ್ಸಿ ಇಲ್ಲ, ಇವತ್ತೇ ಮಾಡಬೇಕು, ಈಗ ಡಯಾಗ್ನೋಸ್ ಮಾಡಿದ್ರೆ ಇವತ್ತೇ ಸರ್ಜರಿ ಮಾಡಬೇಕು. ಸೊ ಪ್ರಾಪರ್ಲಿ ಪ್ಲಾನ್ ಮಾಡಿ, ಫಸ್ಟ್ ಟೈಮ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ನಾವು ಕ್ಯಾನ್ಸರ್ ಆಲ್ವೇಸ್ ಹೇಳ್ತೇವೆ ಫಸ್ಟ್ ಟೈಮ್ ಬೆಸ್ಟ್ ಟ್ರೀಟ್ಮೆಂಟ್. ಸೊ ಇನ್ನೊಂದು ಹೇಳ್ತೇವೆ, ಕ್ಯಾನ್ಸರ್ ನಮ್ಮ ಟೇಕ್ ಓವರ್ ಮಾಡೋ ಮುಂಚೆ ನಾವು ಕ್ಯಾನ್ಸರ್ ಟೇಕ್ ಓವರ್ ಮಾಡಬೇಕು. ಸತ್ಯದಲ್ವಾ? ಸೊ ಕ್ಯಾನ್ಸರ್ ನಮ್ಮ ಪೇಷಂಟ್ ಸ್ಪಾಯ್ಲ್ ಆಗೋ ಮುಂಚೆ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಎಸ್, ಅಂತ ಹೇಳಿದ್ರೆ ಒಂದು ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ತಕ್ಷಣವೇ ಒಂದು ಟ್ರೀಟ್ಮೆಂಟನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರಿ. ಓಕೆ, ನೆಕ್ಸ್ಟ್ ನಾನು ಕೇಳೋದು ಅಂತ ಹೇಳಿದ್ರೆ ಒಂದು ಬೇರೆ ಬೇರೆ ರೀತಿಯಾದಂಥ ಟೆಸ್ಟ್ಗಳಿದೆ, ಬೇರೆ ಬೇರೆ ರೀತಿಯಾದಂಥ ಚಿಕಿತ್ಸೆಗಳಿದೆ. ಕಂಪ್ಲೀಟ್ ಆಗಿ ಒಂದು ಕ್ಯಾನ್ಸರನ್ನು ಕ್ಯೂರ್ ಮಾಡಬಹುದಾ? ಎಸ್, ಕ್ಯೂರ್ ಮಾಡಬಹುದು. ಸೊ ನಾವು ಈ ಫೀಲ್ಡಲ್ಲಿ ಆಲ್ಮೋಸ್ಟ್ 10 to 15 years ಇದ್ದೇವೆ. ಎಸ್, ಓಕೆ. ಸೊ ನಮ್ಮ ಸೆಟ್ ಆಫ್ ಡಾಕ್ಟರ್ಸ್ ಇದ್ದಾರೆ. ಸೊ ಆಲ್ಮೋಸ್ಟ್ ನಾವು ಒಂದು 100 to 120 ಪೇಷಂಟ್ಸ್ ಆಪರೇಟ್ ಮಾಡ್ತೇವೆ. ಸೊ ಟ್ರೀಟ್ಮೆಂಟ್ ಇದೆ. ಸೊ ಸ್ಟಾರ್ಟಿಂಗ್ ಸ್ಟೇಜ್ 100% ಕ್ಯೂರ್ ಮಾಡ್ಬೋದು, ಈವನ್ ಅಡ್ವಾನ್ಸ್ ಸ್ಟೇಜ್ ಕಂಟ್ರೋಲ್ ಮಾಡ್ಬೋದು.
ಓಕೆ ಸಪೋಸ್ ಶುಗರ್ ಪೇಷಂಟ್ ಇದ್ದಾರೆ ಅವರು ಕ್ಯೂರ್ ಮಾಡೋಕ್ಕಾಗಲ್ಲ, ಬಿ ಪೇಷಂಟ್ ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಗುಳಿಗೆ ತಗೊಳ್ದು ಲೈಫ್ ಲಾಂಗ್ ಇರ್ತಾರೆ. ಸೊ ಆ ಥರ ಮಾಡ್ಬೋದು. ಓಕೆ ಅಂತ ಹೇಳಿದ್ರೆ ಇದರಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಇದ್ದಂಥವ್ರಿಗೆ 100% ಕ್ಯೂರ್ ಮಾಡುವಂತಹ ಎಲ್ಲ ಒಂದು ಟ್ರೀಟ್ಮೆಂಟ್ಸ್ಗಳು ಕೂಡ ಇದೆ ಅಂತ ಹೇಳ್ಬೋದು. ಅಡ್ವಾನ್ಸ್ಮೆಂಟ್. ಓಕೆ, ಏನು ಭಯಪಡಬೇಡ. ಓಕೆ, ಇವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ. ಓಕೆ, ಆ ಥರ ಇತ್ತಲ್ವ ಕನ್ಫ್ಯೂಸ್ ಮಾಡ್ತಾರೆ. ಏನಿಲ್ಲ, ಕ್ಯಾನ್ಸರ್ ಪ್ರಾಪರ್ಲಿ ಡಯಾಗ್ನೋಸ್ ಮಾಡಿ ಪ್ರಾಪರ್ಲಿ ಟ್ರೀಟ್ ಮಾಡಿದ್ರೆ 100% ಕ್ಯೂರ್ ಆಗ್ತದೆ. ಓಕೆ, ಏನು ಭಯಪಡಬೇಡ. ಹಾಗಾದ್ರೆ ಈ ಒಂದು ಕ್ಯಾನ್ಸರ್ ಏನು ಈ ಒಂದು ವಂಶ ಪಾರಂಪರ್ಯವಾಗಿ ಬರುತ್ತಾ, ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ ಜನರೇಷನ್ ಚೇಂಜ್ ಆದಾಗೆ ಬರ್ತಾ ಹೋಗುತ್ತಾ, ಹೇಗೆ? ಕೆಲವರು ಕ್ಯಾನ್ಸರ್ಸ್ ಎಲ್ಲ ಥ್ರೂ ಫ್ಯಾಮಿಲೀಸ್ ಬರಬಹುದು. ಸಪೋಸ್ ಬ್ರೆಸ್ಟ್ ಕ್ಯಾನ್ಸರ್ ಬ್ರಾಕಾನ್ ಹೇಳ್ತವೆ, ಒಂದು ಜೀನ್ ಇದೆ, ಅದು ಥ್ರೂ ಫ್ಯಾಮಿಲೀಸ್ ಬರ್ತದೆ. ನಮ್ಮ ಫ್ಯಾಮಿಲಿಗೆ ಯಾಕೆ ಎಲ್ಲ ಪೇಷಂಟ್ ಟೆಸ್ಟ್ ಮಾಡಲ್ಲ. ಸಪೋಸ್ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಹೇಳಿದ್ರೆ 2-3 ಪೇಷಂಟ್ ಕ್ಲಸ್ಟರ್ಸ್ ಆಫ್ ಫ್ಯಾಮಿಲಿ ಇದ್ರೆ ಆ ಟೆಸ್ಟ್ ಮಾಡ್ತವೆ. ಅದು ಟೆಸ್ಟ್ ಎಲ್ಲ ಜೆನೆಟಿಕ್ ಟೆಸ್ಟ್ ಎಲ್ಲ ಇದೆ. ಸೊ ಅದರಲ್ಲಿ ಗೊತ್ತಾಗ್ತದೆ ನಿಮ್ದು ಆ ಮ್ಯೂಟೇಷನ್ ಜೆನೆಟಿಕ್ ಚೇಂಜ್ ಇದೆ ಅಲ್ವಾ. ಸಪೋಸ್ ಅದಿದ್ರೆ ನಾವು ಪೇಷಂಟ್ಗೆ ನಾವು ಹೇಳ್ತೇವೆ, ಏನು ಸ್ಮಾಲ್ ಸಿಂಪ್ಟಮ್ಸ್ ಇದ್ರೆ ಒಂದು ರಿಪೋರ್ಟ್ ಮಾಡಿ ಇಮಿಡಿಯೇಟ್ಲಿ ಸರಿ. ಈ ಫಾರ್ ಎಕ್ಸಾಂಪಲ್ ಆಂಜಲಿನಾ ಜೋಲಿ ಆಕ್ಟರ್ ಇದೆ ಅಲ್ವಾ, ಸೊ ಅವ್ರಿಗೆ ಬ್ರಾಕಾ ಜೀನ್ ಇಲ್ವಾ, ಅದು ಫ್ಯಾಮಿಲಿ ಥ್ರೂ ಫ್ಯಾಮಿಲಿ. ಓಕೆ, ಸೊ ಅವ್ರಿಗೆ ಟೆಸ್ಟ್ ಮಾಡಿದಲ್ಲಿ ಗೊತ್ತಾಯ್ತದೆ. ಸೊ ಅವ್ರ ಅಡ್ವಾನ್ಸ್ ಮ್ಯಾಸ್ಟೆಕ್ಟಮಿ ಬ್ರೆಸ್ಟ್ ತೆಗಿದ್ದಾರೆ. ಸೊ ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸ್ 0. ಸೊ ಆ ಥರ ಲೈಕ್ ಕೋಲನ್ ಕ್ಯಾನ್ಸರ್ ಅದರ ಫ್ಯಾಮಿಲಿ ಥ್ರೂ ಫ್ಯಾಮಿಲಿ ಬರ್ತದೆ. ಸೊ ಅದು ಜೆನೆಟಿಕಲಿ ಮಾಡಿದ್ರೆ ಫುಲ್ ಪ್ರಿವೆಂಟ್ ಮಾಡ್ಬೋದು, ಅವ್ರ ಮುಂಚೆ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಇದರಾಗಿ ಕೂಡ ಬರುವಂಥ ಚಾನ್ಸಸ್ಗಳಿರುತ್ತೆ, ಆದರೆ ಅದನ್ನು ಕೂಡ ಕ್ಯೂರ್ ಮಾಡ್ಬೋದು ಅಂತ ಹೇಳಿದ್ರಿ. ಓಕೆ, ಹಾಗಾದರೆ ಇದು ಫ್ಯಾಮಿಲಿ ಮಾತ್ರ ಅಲ್ಲದೆ ಈಗ ಒಬ್ಬರಿಂದ ಒಬ್ಬರಿಗೆ ಕೂಡ ಬರುವಂಥ ಚಾನ್ಸಸ್ಗಳೇನಾದರೂ ಇದೆಯಾ? ಈ ಕ್ವಶನ್ ತುಂಬ ಜನ ಕೇಳ್ತಾರೆ ಫ್ಯಾಮಿಲಿ ಮೆಂಬರ್ಸ್. ಓಕೆ, ಒಬ್ಬರಿಂದ ಇನ್ನೊಬ್ಬರು. ಸೊ ಇದು ಕಂಟಾಜಿಯಸ್ ಡಿಸೀಸ್ ಇಲ್ಲ, ಇನ್ಫೆಕ್ಷಸ್ ಡಿಸೀಸ್ ಇಲ್ಲ. ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಬರ ಆಗಲ್ಲ. ನಾ ಹೇಳಿಲ್ವಾ, ಕ್ಯಾನ್ಸರ್ ಇಸ್ ಅ ಜೆನೆಟಿಕ್ ಡಿಸೀಸ್, ಮಲ್ಟಿಫ್ಯಾಕ್ಟರ್ ಡಿಸೀಸ್. ಓಕೆ, ಸೊ ಇದು ನಮ್ಮ ಬಾಡಿಯಲ್ಲಿ ಸಪೋಸ್ ನಮ್ಮ ಸ್ಮೋಕಿಂಗ್ ಮಾಡಿದ್ರೆ ಹೋಗಿ ಮಲ್ಟಿಪಲ್ ಚೇಂಜಸ್ ಸೆಲ್ಲಲ್ಲಿ ಫುಲ್ ಚೇಂಜ್ ಆಗಿ ಮತ್ತೆ ಅದಕ್ಕೆ ನಾರ್ಮಲ್ ಸೆಲ್ಸ್ ಇದಲ್ವಾ, ನಮ್ಮ ನಾರ್ಮಲ್ ಸೆಲ್ಸೇ ಕ್ಯಾನ್ಸರ್ ಸೆಲ್ಸ್ ಆಗ್ತದೆ. ಸೊ ಇದು ಒಬ್ಬರಿಂದ ಇನ್ನೊಬ್ರಿಗೆ ಚಾನ್ಸೇ ಇಲ್ಲ, ಸ್ಪ್ರೆಡ್ ಆಗಲ್ಲ. ಏನು ವರಿ ಮಾಡಬೇಡ. ನಮ್ಮ ಮನೆಯಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಇದ್ರೆ ಇನ್ನೊಬ್ಬರಿಗೆ ಬರ್ತದೆ, ಆ ಚಿಂತೆ ಬೇಡವೇ ಬೇಡ. ಓಕೆ, ಹಾಗಾದರೆ ಕೊನೆಯಲ್ಲಿ ಈ ಒಂದು ಕ್ಯಾನ್ಸರ್ ಬರದೇ ಇರುವ ಹಾಗೆ ನಾವು ಯಾವ ರೀತಿ ಎಲ್ಲ ಕ್ರಮವನ್ನು ಕೈಗೊಳ್ಬೋದು ಅಂತ? ಸೊ ಕ್ಯಾನ್ಸರ್ 100% ನಾವು ಹೇಳೋಕ್ಕಾಗಲ್ಲ, ಬಟ್ ಅಂದಾಜ್ ಮೇನ್ ಅಂದರೆ ಹೆಲ್ತಿ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್, alcohol, 2 habits. Okay, among this smoking is the worst. Smoking tobacco in any form. So tobacco alli namdu vaayinde full body, all over the body cancer agbodu, brainly cancer agbodu, pancreas alli cancer, hotelli cancer agbodu, breast cancer, one of the risk factors is smoking. So smoking alli ಎಷ್ಟು ಕೆಮಿಕಲ್ಸ್ ಇದೆ ಅವ್ರಿಗೆ ಗೊತ್ತಿಲ್ಲ, ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ ಎಷ್ಟು ಕ್ಯಾನ್ಸರ್. ಸೊ ಅದಲ್ಲಿ ಬರ್ಬೋದು. ಆಲ್ಕಹಾಲ್, ಅಗೇನ್ ಆಲ್ಕಹಾಲಲ್ಲಿ ವಾಯಲ್ಲಿ ಕ್ಯಾನ್ಸರ್ ಬರ್ಬೋದು, ಈಸೋಫೆಗಸ್ ಅದ್ರಲ್ಲಿ ಅನ್ನನಲ್ಲ ಅದರಲ್ಲಿ ಕ್ಯಾನ್ಸರ್ ಬರ್ಬೋದು, ಸ್ಟಮಕಲ್ಲಿ ಕ್ಯಾನ್ಸರ್ ಬರ್ಬೋದು. ಸೊ ಇದರ ಇನ್ನೊಂದು ಹೆಲ್ತಿ ಹ್ಯಾಬಿಟ್. ಸೆಕೆಂಡ್ ವೆಯ್ಟ್ ರಿಡಕ್ಷನ್. ಒಂದು ಕೊಲೆಸ್ಟ್ರಾಲ್ ಇಸ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಡಯಾಬಿಟೀಸ್ ಬರ್ಬೋದು. ಡಯಾಬಿಟೀಸ್ ಆ್ಯಂಡ್ ಕ್ಯಾನ್ಸರ್, ಡಯಾಬಿಟೀಸ್ ಪೇಷಂಟ್ ಕ್ಯಾನ್ಸರ್ ಚಾನ್ಸ್ ಇದೆ. ಸೊ ಡಯಾಬಿಟೀಸ್ ಬೇನ್ ಒಂದು ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಬರುತ್ತೆ. ಸೊ ಅದರಲ್ಲಿ ಕ್ಯಾನ್ಸರ್ ಬರ್ಬೋದು. ಓಕೆ, ಹೆಲ್ತಿ ಹ್ಯಾಬಿಟ್ಸ್. ಓಕೆ, ಅಂತ ಮತ್ತೆ ಎರ್ಲಿ ಡಯಾಗ್ನೋಸಿಸ್. ಅಂದರೆ ಪ್ರತಿದಿನ ಏನು ಹೆಲ್ದಿ ಇರುವಂತಹ ಒಂದು ಹ್ಯಾಬಿಟ್ಸ್ಗಳನ್ನು ಬೆಳೆಸಬೇಕಾಗುತ್ತೆ, ಒಂದು ಹೆಲ್ದಿ ಡಯಟನ್ನು ಕೂಡ ಅವರು ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ರಿ. ಓಕೆ, ಕೊನೆಯಲ್ಲಿ ಒಂದು ಕ್ಯಾನ್ಸರ್ ಕಂಡು ಬಂದಲ್ಲಿ ಯಾರನ್ನು ಕನ್ಸಲ್ಟ್ ಮಾಡಬಹುದು, ಯಾರನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ಯಾನ್ಸರ್ ನಾವು ಹೇಳ್ತೇವೆ ಐಡಿಯಾ ಸಿಂಪ್ಟಮ್ಸ್ ಇದ್ರೆ, ಸಪೋಸ್ ನಿಮ್ಗೆ ಡೌಟ್ ಇದ್ರೆ ಫಸ್ಟ್ ಹೋಗಿ ಕನ್ಸಲ್ಟೇಷನ್. ಸೊ ಸಪೋಸ್ ನಮ್ಮ ಬ್ರೆಸ್ಟಲ್ಲಿ ಒಂದು ಗಂಟಿದ್ರೆ 90% ಕ್ಯಾನ್ಸರ್ ಇಲ್ಲ, ಒಂದು 10% ಗಂಟು, ಆ 10% ನಾವು ಡಯಾಗ್ನೋಸ್ ಮಾಡಬೇಕು. ಸಪೋಸ್ ನಿಮ್ಗೆ ಡೌಟ್ ಇದ್ರೆ ಎನಿ ಆನ್ಕಾಲಜಿಸ್ಟ್ ಆರ್ ಜನರಲ್ ಸರ್ಜರಿ ಆನ್ಕಾಲಜಿಸ್ಟ್, ಎನಿ ಡಾಕ್ಟರ್ ಹೋಗಿ ಫಸ್ಟ್ ಚೆಕಪ್ ಮಾಡಿ. ಸಪೋಸ್ ಬ್ರೆಸ್ಟಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ, ಬ್ರೆಸ್ಟ್ ಕ್ಯಾನ್ಸರ್ನ ಎಕ್ಸಾಂಪಲ್ ಇರ್ತದೆ, ಒಂದು ಗಂಟು ಇರ್ತದೆ ಲಾಂಗ್, ಕೆಲವ್ರಿಗೆ ಗಂಟು ಬಂದು ಹೋಗಲ್ಲ, ಪೇನ್ಲೆಸ್ ಇರ್ತದೆ.
ಪೇನ್ಲೆಸ್ ಇದ್ರೆ ಆಲ್ವೇಸ್ ಡೇಂಜರಸ್. ಸೊ ಈ ಥರ ಡೌಟ್ ಇದ್ರೆ ನೀವು ಹೋಗಿ ತೋರಿಸ್ಬೋದು. ತೋರಿಸಿದ್ರೆ ಒಂದು ಮ್ಯಾಮೋಗ್ರಾಮ್ ಒಂದು ಟೆಸ್ಟ್ ಮಾಡ್ತೇವೆ. ಸೊ ಅದರಲ್ಲಿ ಗೊತ್ತಾಗ್ತದೆ ಕ್ಯಾನ್ಸರ್ ಇದೆ ಅಲ್ವಾ. ಸೊ ಅದರಲ್ಲಿ ರಿಸ್ಕ್ ಫ್ರೀ, ಏನು ಸೈಡ್ ಎಫೆಕ್ಟ್ ಏನೂ ಇಲ್ಲ. ಸಪೋಸ್ ಸೋನೋಮೋಗ್ರಫಿ ಅಲ್ಟ್ರಾಸೌಂಡ್ ಮಾಡಿದ್ರೆ ಏನು ರಿಸ್ಕ್ ಇಲ್ಲ, ಸಿಂಪಲ್ ಟೆಸ್ಟ್, ವೈಡ್ ಸ್ಪ್ರೆಡ್ ಎವ್ರಿವೇರ್ ಇಸ್ ಅವೈಲಬಲ್. ಈಸಿಲಿ ಡಯಾಗ್ನೋಸ್ ಮಾಡ್ಬೋದು. ಸಪೋಸ್ ಡೌಟ್ ಇದ್ರೆ ನಾವು ಸೂಜಿ ಪರೀಕ್ಷೆ ಮಾಡ್ತೇವೆ, FNC ಹೇಳ್ತೇವೆ. ಸೊ FNCಲಿ ಗೊತ್ತಾಗ್ತದೆ ಕ್ಯಾನ್ಸರ್ ಇದೆ ಅಲ್ವಾ. ಇಲ್ಲಾಂದ್ರೆ ಒಳ್ಳೇದು ಮುಗೀತು ಅಷ್ಟೇ. ಇದ್ರೆ ನಾವು ಟ್ರೀಟ್ಮೆಂಟ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆ ಥರ ಈಸಿಲಿ ಡಯಾಗ್ನೋಸ್ ಮಾಡ್ಬೋದು. ಬಟ್ ನಾವು ಏನು ಚಿಂತೆ ಪಡಬಹುದು, ಗಂಟೆ ಇದ್ರೆ ಟೆಸ್ಟ್ ಮಾಡಿ ಅಷ್ಟೇ. ಸೊ ನಾವು ಹೇಳ್ತೇವೆ ಎನಿ ಸ್ವೆಲ್ಲಿಂಗ್ ಆರ್ ಎನಿ ಗಂಟೆ ಎಕ್ಸಿಸ್ಟ್ ಫಾರ್ ಮೋರ್ ದೆನ್ 2 weeks. ಸಪೋಸ್ ವಾಯಲ್ಲಿ ಏನು ಅಲ್ಸರ್ ಇಲ್ವಾ, ಗಾಯ ಇದ್ರೆ 2 ವಾರ ಮೇಲೆ ಇದ್ರೆ ದೆನ್ ಟೆಸ್ಟ್ ಮಾಡಿದ್ರೆ ಒಳ್ಳೆಯದು. ಓಕೆ ಅಂತ ಹೇಳಿದ್ರೆ ಯಾವುದಾದ್ರೂ ರೀತಿಯಾದಂತಹ ಒಂದು ಲಕ್ಷಣಗಳು, ಈ ರೀತಿಯ ಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ ತಕ್ಷಣ ಈ ಒಂದು ಡಾಕ್ಟರ್ಸ್ಗಳನ್ನು ಹೋಗಿ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಅಂದರೆ ಏನು, ಯಾವ್ಯಾವ ಟೈಪ್ಸ್ ಕ್ಯಾನ್ಸರ್ಗಳಿದೆ, ಜೊತೆಗೆ ಯಾವ್ಯಾವ ಟ್ರೀಟ್ಮೆಂಟ್ಸ್ಗಳನ್ನು ಕೊಡಲಾಗುತ್ತೆ, ಯಾವ ಒಂದು ಕ್ಯಾನ್ಸರ್ಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳಿದೆ, ಸರ್ಜರಿ ಯಾವುದಕ್ಕೆ ಮಾಡಬೇಕಾಗುತ್ತೆ, ಅಥವಾ ಕೀಮೋಥೆರಪಿ ಆಗಿರ್ಬೋದು ಅಥವಾ ರೇಡಿಯೋಥೆರಪಿ ಆಗಿರ್ಬೋದು, ಇದು ಯಾವುದಕ್ಕೆ ತುಂಬ ಇಂಪಾರ್ಟೆಂಟ್ಸ್ ಆಗಿರುತ್ತೆ, ಯಾವ ಕ್ಯಾನ್ಸರ್ಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಇದೆಲ್ಲದನ್ನು ಕೂಡ ತಿಳಿಸ್ಕೊಟ್ರಿ. ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಕುರಿತು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮ. ಕ್ಯಾನ್ಸರ್ನ ಕುರಿತಾದಂತಹ ಸಾಕಷ್ಟು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಕ್ಯಾನ್ಸರ್ನಲ್ಲಿ ಯಾವ ರೀತಿಯಾದಂತಹ ಕ್ಯಾನ್ಸರ್ಗಳು ಬರುತ್ತೆ, ಕ್ಯಾನ್ಸರ್ ಬಂದ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ, ಮಾಡದೆ ಹಾಗೆ ಇದ್ದರೆ ಕ್ಯಾನ್ಸರ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ 4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.